ಪುತ್ತೂರಿನ ಮಹಾಲಿಂಗೇಶ್ವರನ ಪವಾಡಗಳಿಗೆ ಎಲ್ಲೂ ಕೂಡ ಸರಿಸಾಟಿ ಯಾವುದೂ ಇಲ್ಲ. ಯಾಕೆಂತಂದರೆ ಪುತ್ತೂರಿನಲ್ಲಿ ಅಂತಹ ಪವಾಡಗಳು ನಡೆದಿವೆ. ಕಾರಣಿಕ ಸ್ಥಳ ಪುತ್ತೂರಿನ ಮಹಾಲಿಂಗೇಶ್ವರನ ನಂಬಿದವರಿಗೆ ಇಷ್ಟಾರ್ಥ ಸಿದ್ಧಿ ಗ್ಯಾರಂಟಿ ಅನ್ನುವಂತಹದ್ದು ಎಲ್ಲರ ಬಾಯಲ್ಲಿರುವಂಥದ್ದು, ಭಕ್ತರ ನಂಬಿಕೆ ಕೂಡ. ಅದರ ಜೊತೆಗೆ ಪುತ್ತೂರಿನಲ್ಲಿ ಒಂದು ಮಾತಿದೆ, ಪುತ್ತೂರಿನ 10 ಚೋದ್ಯಗಳು ಅನ್ನುವಂಥದ್ದು. ಅದು ಪ್ರಮುಖವಾಗಿ ಇಲ್ಲಿಯ ಅಶ್ವತ್ಥ ಮರದ ಚೋದ್ಯ ಇರ್ಬೋದು, ಇಲ್ಲಿನ ಕೆರೆಯಲ್ಲಿ ಆಗಿರುವಂಥ ಚೋದ್ಯ ಇರ್ಬೋದು, ಇಲ್ಲಿಯ ಸ್ಮಶಾನದ ಅಲ್ಲಿ ಆಗಿರುವಂಥ ಚೋದ್ಯ ಇರ್ಬೋದು. ಬೇರೆ ಬೇರೆ ಚೋದ್ಯಗಳ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಗನ್ನಿವಾಸ್ ರಾವ್ ಅವರಿದ್ದಾರೆ. ಅವರನ್ನು ಮಾತನಾಡ್ಸೋಣ. ಅವರನ್ನು ನಾವು ಕೇಳ್ಕೊಂಡಿದ್ದೇವೆ, ನೀವು ಒಂದಷ್ಟು ಇತಿಹಾಸವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ. ಸರ್, ಈ 10 ಚೋದ್ಯಗಳ ಬಗ್ಗೆ ಏನು ಹೇಳ್ತೀರಿ? ಮೊದಲು ಅಶ್ವತ್ಥ ಮರದ ಚೋದ್ಯನೇ ಹೇಳಿ. ಆಗಲಿ. ಪುತ್ತೂರಿನ ಇತಿಹಾಸ ಅಂತ ಹೇಳಿದರೆ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಹೊರತಾದ ಪುತ್ತೂರಿನ ಇತಿಹಾಸ ಇಲ್ಲ. ಪುತ್ತೂರಿನ ಇತಿಹಾಸದ ಜೊತೆಗೆ ಮಹಾಲಿಂಗೇಶ್ವರ ದೇವಸ್ಥಾನ ಹಾಗೂ ಚರಿತ್ರೆ ಬರ್ತದೆ. ಹಾಗೆ ಇಲ್ಲಿ ಹಲವು ವಿಶಿಷ್ಟಗಳ ಜೊತೆಗೆ ಪಟ್ಟಿ ಮಾಡಿ ಹೇಳಿದರೆ 10 ಚೋದ್ಯಗಳು ಅಂತ ನೀವೀಗಾಗಲೇ ಹೇಳಿದಾಗೆ ಪುತ್ತೂರಿನ 10 ಚೋದ್ಯಗಳು ಅಂತ ಇದೆ. ಅದರಲ್ಲಿ ನಾವೀಗ ಅಶ್ವತ್ಥ ಮರದ ಬುಡದಲ್ಲೇ ಇದ್ದೇವೆ. ಅದರಲ್ಲಿ ಒಂದು ಚೋದ್ಯ ಬರ್ತದೆ ಏನಂತ ಹೇಳಿದರೆ, ಈ ಹಿಂದೆ ಈ ಪಶ್ಚಿಮ ಭಾಗದಲ್ಲಿ ಇರುವಂಥ ಅಶ್ವತ್ಥ ಮರದಲ್ಲಿ ಮೇಲೆ ಗರುಡನ ವಾಸವಾಗಿತ್ತು, ಕೆಳಗಡೆ ಸರ್ಪವಾಸ ಇತ್ತು ಅಂತ. ಸರ್ಪ ಮತ್ತು ಗರುಡ ಬದ್ಧ ವೈರಿಗಳು. ಹಾಗಾಗಿ ಅದೆರಡೂ ಕೂಡ ಒಂದು ಜೊತೆಯಲ್ಲಿ ಸ್ನೇಹ ಪರದಿಂದ ವಾಸಿಸ್ತಾ ಇದ್ದವು. ಅದೊಂದು ಈ ಮಹಾಲಿಂಗೇಶ್ವರನ ಸನ್ನಿಧಿ ಆದ ಕಾರಣ ಅದು ವಿಶೇಷ ಅಂತೇಳೋ ಒಂದು ಚೋದ್ಯ. ಹಾಗೆ ನಾವು ಮಹಾಲಿಂಗನ ಚರಿತ್ರೆಯನ್ನು ನೋಡಿದಾಗಲೇ ಅದು ಕೈಯಲ್ಲಿಟ್ಟು ಪೂಜಿಸುವಂಥ ಲಿಂಗವೇ ಕೆಳಗೆ ನೆಲದಲ್ಲಿಟ್ಟು ಆರಾಧನೆ ಮಾಡಿದಾಗ ಅದು ಮತ್ತೆ ಬೃಹದಾಕಾರವಾಗಿ ಮಹಾಲಿಂಗವಾಯಿತು ಅಂತ ಹೇಳೋದು. ಅದು ಒಂದು ಪುತ್ತೂರಿನ ಚೋದ್ಯ ಆಗಿರ್ತದೆ. ಹಾಗೆ ಪುತ್ತೂರಿನ ಸಮೀಪ ಉಪ್ಪಿನಂಗಡಿ ಸಮೀಪ ಬೊಳ್ಳಾರು ಅಂತೇಳೋ ಒಂದು ಸ್ಥಳ ಇದೆ. ಅಲ್ಲಿ ಗದ್ದೆಯಲ್ಲಿ ಚಿನ್ನದ ಪೈರೊಂದು ಬೆಳೆದಿದ್ದಾಗ ಆ ಪೈರನ್ನು ಏನು ಮಾಡೋದು, ವಿಶೇಷವಾದ ಪೈರು, ಯಾವುದಾದ್ರು ದೇವಸ್ಥಾನಕ್ಕೆ ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಆ ಕುಟುಂಬದವರು ಆಲೋಚಿಸಿರುವಾಗ ಅದು ಯಾವ ಕಡೆಗೆ ವಾಲಿತೋ ಆ ಕಡೆಗೆ ಅದನ್ನು ಅರ್ಪಿಸೋದು ಅಂತೇಳಿ ತೀರ್ಮಾನಿಸಲಾಗಿ ಆ ಸಮಯದಲ್ಲಿ ಅದು ಮಹಾಲಿಂಗೇಶ್ವರನ ಕ್ಷೇತ್ರದ ಕಡೆಗೆ ವಾಲಿತ್ತು. ಅದನ್ನು ಆಗ ಬಂದವರು ಇಲ್ಲಿಗೆ ಸಮರ್ಪಿಸಿದ್ದಾರೆ ಅಂತೇಳಿ ಒಂದು ಪ್ರತೀತಿ ಇದೆ. ಹಾಗೆ ಮುತ್ತು ಬೆಳೆಯುವ ಕೆರೆ ಈಗಾಗಲೇ ನಾವು ಅದರ ಬಗ್ಗೆ ತಿಳಿದಿದ್ದೇವೆ. ಯಾಕಂದರೆ ಇಲ್ಲಿ ಅನ್ನದಾಗಳು ಮುತ್ತಾದ ಕೆರೆ ಇಲ್ಲಿದೆ. ಅದು ಒಂದು ಈ ಪುತ್ತೂರಿಗೆ ಹೆಸರು ಕೊಟ್ಟಂಥ ಒಂದು ಕೆರೆ, ಇತಿಹಾಸ ಪ್ರಸಿದ್ಧ ಕೆರೆ. ಅದು ಕೂಡ ಇಲ್ಲಿಯ ಒಂದು ಚೋದ್ಯ. ಹಾಗೆ ದೇವಸ್ಥಾನದ ಬೇರೆ ಬೇರೆ ಪರಿಚಾರಕ ಕುಟುಂಬಗಳಿರ್ತವೆ. ಅದರಲ್ಲಿ ಒಂದು ಭಂಡಾರಿ ವರ್ಗದವರಿಗೆ ಒಂದು ಹೂವಿನ ತೋಟ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಇತ್ತು. ಆ ಭಂಡಾರಿ ಅವರ ಪತ್ನಿಗೆ ಎದೆಯಲ್ಲಿ 3 ಸ್ತನಗಳು ಕಾಣಿಸಿಕೊಂಡಿತ್ತಂತೆ. ಅದಕ್ಕೆ ಅವರು ಹಲವು ವೈದ್ಯರನ್ನು ಸಂಪರ್ಕಿಸಿ ಅದು ಗುಣಮುಖರಾಗದೆ ಮಹಾಲಿಂಗೇಶ್ವರನಿಗೆ ಮೊರೆ ಹೋಗಿ ದೇವರ ಪ್ರಸಾದವನ್ನು ಸ್ವೀಕರಿಸಿದಾಗ ಆ 3ನೇ ಸ್ತನ ಅದು ಇಲ್ಲವಾಯಿತು ಅಂತೇಳೋ ಒಂದು ನಂಬಿಕೆ ಇದೆ. ಅದು ಕೂಡ ಪುತ್ತೂರಿನ ಒಂದು ಚೋದ್ಯದಲ್ಲಿ ಬರ್ತದೆ. ಹಾಗೆ ಪ್ರಖ್ಯಾತ ಈಶ್ವರನ ಒಂದು ದೇವಸ್ಥಾನ ಇರುವಂಥ ಕಾಶಿಯಲ್ಲಿ ಕಾಶಿ ಕ್ಷೇತ್ರ ಬಿಟ್ಟರೆ ಪುತ್ತೂರಿನಲ್ಲಿ ಎದುರುಗಡೆ ಮುಂಭಾಗದಲ್ಲಿ ಅಂದರೆ ಸಾಧಾರಣ ಪೂರ್ವ ಈಶಾನ್ಯ ಭಾಗದಲ್ಲಿ ಸ್ಮಶಾನ ಇರುವಂಥದ್ದು, ರುದ್ರಭೂಮಿ. ರುದ್ರ ಯಾವಾಗಲೂ ಭಸ್ಮಪ್ರಿಯ. ಯಾವುದು ಆ ಒಂದು ಸ್ಮಶಾನ ನಮ್ಮ ದೇವಸ್ಥಾನದ ಎದುರುಗಡೆ ಇರುವಂಥದ್ದು. ಅದು ಕೂಡ ಒಂದು ಇಲ್ಲಿಯ ಚೋದ್ಯ. ಹಾಗೆ ಈಶ್ವರನಿಗೆ ಒಂದು ಈ ನಾದಪ್ರಿಯ ಅಂತ ಹೇಳ್ತೇವೆ, ಚರ್ಮವಾದ್ಯಗಳು ಹಾಗೂ ಎಲ್ಲ ವಾದನವನ್ನು ಸಂಗೀತವನ್ನು ಒಂದು ಪ್ರೀತಿಸುವವನು. ಅವನ ಕೈಯಲ್ಲೇ ಡಮರುಗ ಇದೆ. ಹಾಗಾಗಿ ಇಲ್ಲಿ ಬಾಕಿ ದೇವಾಲಯಗಳನ್ನು ನೀವು ನೋಡಿದಾಗ ಅದಕ್ಕೆ ಬೇಕಾದ ತಾಂತ್ರಿಕ ವಾದನಗಳು, ಚರ್ಮವಾದ್ಯ ಇತ್ಯಾದಿ ವಾದನಗಳು ದೇವಳದ ಪೌಳಿ ಅಥವಾ ಗೋಪುರದಲ್ಲಿ ಅದನ್ನು ವಾದಿಸುವ ಒಂದು ಕ್ರಮ ಇರ್ತದೆ, ವಾದನ ಮಾಡೋ ಕ್ರಮ ಇರ್ತದೆ. ಆದರೆ ಇಲ್ಲಿ ದೇವಳದ ಗರ್ಭಗುಡಿಯ ಗೋಡೆ ಮತ್ತು ಎಡನಾಡಿ, ನಾವು ಮರದ ಜಾಲಂಧ್ರ ನೋಡಿದ್ದೀವಿ, ಎಡನಾಡಿ ಅದರ ಮಧ್ಯಭಾಗದಲ್ಲಿ ಆ ವ್ಯವಸ್ಥೆ ಇರ್ತದೆ. ಅದು ಒಂದು ಇಲ್ಲಿನ ವಿಶೇಷ. ಹಾಗಾಗಿ ಅದನ್ನು ಕೂಡ ಒಂದು ಚೋದ್ಯ ಅಂತೇಳಿ ನಾವು ಹೇಳ್ತೇವೆ. ಹಾಗೆ ಹಿಂದೆ ಕೆಳದಿಯ ರಾಣಿ ಚೆನ್ನಮ್ಮಾಜಿ, ಆ ರಾಣಿಗೆ ಅನಾರೋಗ್ಯ ಕಂಡುಕೊಂಡ ಸಂದರ್ಭದಲ್ಲಿ ಅವರು ಹಲವು ವೈದ್ಯರನ್ನು ಸಂಪರ್ಕಿಸಿ ಅದು ಗುಣಮುಖರಾಗದಾಗ ಮಹಾಲಿಂಗೇಶ್ವರನಿಗೆ ಮೊರೆ ಹೋದಾಗ ಇಲ್ಲಿಯ ಪ್ರಸಾದ ಸ್ವೀಕರಿಸಿ ಅವರಿಗೆ ಗುಣಮುಖವಾಯಿತು. ಅದಕ್ಕಾಗಿ ರತ್ನಖಚಿತ ಒಂದು ಕಡಗವನ್ನು ದೇವರಿಗೆ ಸಮರ್ಪಿಸಿದ್ದಾರೆ ಅಂತೇಳಿ ನಮಗೆ ಇತಿಹಾಸ ಹೇಳ್ತದೆ. ಅದು ಕೂಡ ಪುತ್ತೂರಿನ ಒಂದು ಚೋದ್ಯದಲ್ಲಿ ಬರ್ತದೆ. ಹಾಗೆ ನೀವು ಈಶ್ವರನ ಎದುರು ಭಾಗದಲ್ಲಿ ನಂದಿ ಮಂಟಪದಲ್ಲಿ ಬಸವವನ್ನು ನೋಡಿರ್ಬೋದು. ಆ ಬಸವನಿಗೆ 3 ಕಾಲಿದೆ. ಏನು ಅಂತ ಹೇಳಿದರೆ, ಮುಂಭಾಗದಲ್ಲಿ ಮೊದಲು ಗದ್ದೆ ಇತ್ತು, ಈಗ ಅದು ಗದ್ದೆಯೆಲ್ಲ ಪರಿವರ್ತನೆ ಆಗಿ ರಥ ಬೀದಿ ಇತ್ಯಾದಿ ನಮ್ಮ ಸಂತೆ ಗದ್ದೆ ಆಗಿದೆ. ಆ ಗದ್ದೆಯಲ್ಲಿ ಹಿಂದೆ ರಾತ್ರಿ ಹೊತ್ತು ಪೈರು ಬೆಳೆದು ಬಂದಾಗ ಎಲ್ಲಿಂದೋ ಒಂದು ಬಸವ ಬಂದು ಅದನ್ನು ತಿಂತಾಯಿತ್ತು ಅಂತೇಳಿ, ವೃಷಭ. ಹಾಗೆ ಅಲ್ಲಿಯ ಪಕ್ಕದ ಯಾರೋ ರೈತರು ಅದನ್ನು ಕಾದು ಕುಳಿತು ಅದರ ಕಾಲನ್ನು ಕಡಿತಾರೆ. ಕಡಿದಾಗ ಬಸವ ಬಂದು ಒಂದು ತುಂಡಾದ ಕಾಲಿನ ಜೊತೆಗೆ 3 ಕಾಲಿನಲ್ಲಿ ಬಂದು ಬಸವ ದೇವರಿಗೆ ಮೊರೆ ಹೋಗ್ತದೆ.
ಮೊರೆ ಹೋಗಿ ತನ್ನ ಕಷ್ಟವನ್ನು ಹೇಳಿಕೊಂಡಾಗ ದೇವರು ನಿನಗೆ ಯಾರಿಂದಲೂ ಉಪದ್ರ ಬಾರದಂಥ ಒಂದು ರೂಪ ಕೊಡ್ತೇನೆ ಅಂತೇಳಿ ಶಿಲಾಮಯ ಮಾಡಿದ ಬಸವನನ್ನು ಅಂತೇಳಿ. ಹಾಗೆ ದೇವರ ಮುಂಭಾಗ ಇರುವಂಥ ಬಸವನಿಗೆ 3 ಕಾಲಿದೆ. ಆ ಒಂದು ಕಾಲಿನ ಉಳಿದ ಅವಶೇಷ ನಮ್ಮ ಗದ್ದೆಯಲ್ಲಿ ಅದನ್ನು ಈಗಲೂ ಸಂರಕ್ಷಿಸಿ ಆ ಜಾಗವನ್ನು ಇಡಲಾಗಿದೆ, ನೀವು ಕಾಣ್ಬೋದು. ಅದು ಕೂಡ ಇಲ್ಲಿಯ ಒಂದು ಚೋದ್ಯ. ಹಾಗೆ ದೇವರು ಅವಭೃತ ಸ್ನಾನಕ್ಕೆ ವೀರಮಂಗಲಕ್ಕೆ ಹೋಗುವಂಥದ್ದು ಹೇಳಿದರೆ ಬಹುಶಃ ಇತಿಹಾಸದಲ್ಲಿ ಎಲ್ಲಿಯೂ ನಾವು ಕಾಣಲಿಕ್ಕಿಲ್ಲ. 14 ಕಿಲೋಮೀಟರ್ ದೂರದ ಒಂದು ಆ ಕುಮಾರಧಾರ ನದಿಗೆ ಅವಭೃತ ಸ್ನಾನಕ್ಕಾಗಿ ತೆರಳುತ್ತಾರೆ. ಅದು ಈ ಹಿಂದೆ ಉಪ್ಪಿನಂಗಡಿಯಲ್ಲಿ 2 ಸಂಗಮ ಸ್ನಾನ, 2 ನದಿಗಳ ಸಂಗಮ ಸ್ಥಾನ, ನೇತ್ರಾವತಿ ಮತ್ತು ಕುಮಾರಧಾರ, ಅಲ್ಲಿಗೆ ಹೋಗ್ತಿದ್ರು ದೇವರು ಅಂತೇಳಿ. ಆ ಸಂದರ್ಭದಲ್ಲಿ ಒಬ್ಬಳು ಭಕ್ತೆ, ವೀರಮಂಗಲದಲ್ಲಿ ಒಬ್ಬಳು ಭಕ್ತೆ, ಅವಳು ಗರ್ಭಿಣಿಯಾಗಿರೋ ಒಂದು 7-8 ತಿಂಗಳ ನಂತರ ದೇವಸ್ಥಾನದ ಒಳ ಪ್ರವೇಶ ಧಾರ್ಮಿಕವಾಗಿರುವುದಿಲ್ಲ. ಹಾಗಾಗಿ ಅವಳೊಂದು ನೊಂದುಕೊಂಡ್ಲಂತೆ. ಏನಂತೇಳಿದರೆ, ಈ ದೇವರು ಅವಭೃತಕ್ಕೆ ಉಪ್ಪಿನಂಗಡಿಗೆ ಹೋಗೋ ಬದಲು ನನ್ನ ಪಕ್ಕದಲ್ಲಿರುವ ವೀರಮಂಗಲ ಕುಮಾರಧಾರಕ್ಕಾದರೂ ಬರ್ತಿದ್ರೆ ನಾನು ಅವನಿಗೆ ಏನಿಲ್ಲದರೂ ಒಂದು ದೇವರನ್ನು ನೋಡೋ ಭಾಗ್ಯ ನನಗೆ ಸಿಗ್ತಿತ್ತು, ಒಂದು ಮೊಸರು ಅವಲಕ್ಕಿ ಅನ್ನೋದು ನೈವೇದ್ಯ ಮಾಡ್ತಿದ್ದೆ ಅಂತೇಳಿ. ಅದು ಕಾಕತಾಳಿಯೋ ಅಥವಾ ಯೋಗ ಗೊತ್ತಿಲ್ಲ. ಅದೇ ಸಂದರ್ಭದಲ್ಲಿ ಉಪ್ಪಿನಂಗಡಿಯಿಂದ ಒಂದು ವಾರ್ತೆ ಬರ್ತದೆ, ಅಲ್ಲಿ ಈ ವರ್ಷ ನೀರು ಸ್ನಾನ ಮಾಡುವಷ್ಟು ಇಲ್ಲ, ಲಭ್ಯವಾಗಿಲ್ಲ ಅಂತ. ಹಾಗಾಗಿ ತೀರ್ಮಾನ ತಗೊಂಡು ದೇವರು ತಿರುಗಿ ವೀರಮಂಗಲಕ್ಕೆ ಹೋದರು. ಹಾಗೆ ಆ ಭಕ್ತೆ ಸೇರಿ ದೇವರಿಗೆ ಮೊಸರು ಅವಲಕ್ಕಿ ನೈವೇದ್ಯ ಮಾಡಿದ್ರಂತೆ. ಅದಕ್ಕೆ ಕುರುವಾಗಿ ಈಗಲೂ ಕೂಡ ನಾವು ಆ ವೀರಮಂಗಲ ಕಟ್ಟೆಯಲ್ಲಿ ತೆರಳುವಾಗ, ಆ ಅವಭೃತ ಸ್ನಾನಕ್ಕೆ ತೆರಳುವಾಗ ಅದೇ ಕಟ್ಟೆಯಲ್ಲಿ ಆ ಕುಟುಂಬಸ್ಥರು ಮೊಸರು ಅವಲಕ್ಕಿಯನ್ನು ನೈವೇದ್ಯವಾಗಿ ಹಾಗೂ ಭಕ್ತರಿಗೂ ಹಂಚುತ್ತಾ ಇದ್ದಾರೆ. ಇದು ಕೂಡ ಪುತ್ತೂರಿನ ಒಂದು ಚೋದ್ಯದಲ್ಲಿ ಒಂದು. ಇಷ್ಟು 10 ಚೋದ್ಯಗಳನ್ನು ನಾವು ಕಾಣ್ತೇವೆ ಈ ಪುತ್ತೂರಿನಲ್ಲಿ. ಹಾಗಾಗಿ ಅದು ಪುತ್ತೂರಿನ 10 ಚೋದ್ಯಗಳೇ ಎಂದು ಪ್ರತೀತಿ. ಇದು ಬಹಳ ವಿಸ್ತೃತವಾದಂತಹ ರೂಪ ಅಲ್ಲದಿದ್ದರೂ ಬಹಳ ಸಂಕ್ಷಿಪ್ತವಾಗಿ ಇದನ್ನೆಲ್ಲವನ್ನೂ ಕೂಡ ವಿವರಿಸಿದ್ದಾರೆ. ಪುತ್ತೂರಿನ 10 ಚೋದ್ಯಗಳನ್ನು ಬಹಳ ವಿಸ್ತೃತವಾಗಿ ವಿವರಿಸಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳುತ್ತಾ, ಮುಂದಿನ ವರದಿಗಳಲ್ಲಿ ನಾವು ಕೆಲವೊಂದು ಚೋದ್ಯಗಳನ್ನಾದರೂ ನಿಮಗೆ ದೃಶ್ಯ ಸಮೇತ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಪುತ್ತೂರು. Navrathan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navrathan Electrical and Plumbing, opposite Sachin Traders, Main Road, Darpe, Puttur. Contact 8105973951, 9901784651, 9008216661, 08251 200 551.